ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಅಖಾಡ ಈಗಾಗಲೇ ಸಜ್ಜಾಗಿದೆ. ಕಡೆಯ ಕ್ಷಣದ ಭಿನ್ನಮತವನ್ನು ನಿವಾರಿಸುವ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಅಂತಿಮ ಹಂತದಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಿದೆ. ನಾಮಪತ್ರ ಸಲ್ಲಿಕೆಗೆ ಇಂದೇ ಕಡೆಯ ದಿನವಾಗಿದ್ದು ಘಟಾನುಘಟಿ ನಾಯಕರು ನಾಮಪತ್ರ ಸಲ್ಲಿಸಿದ್ದಾರೆ. ಈ ಮೂಲಕ ಚುನಾವಣಾ ಕಣ ಮತ್ತಷ್ಟು ರಂಗೇರುತ್ತಿದೆ. ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣಾ ಕಣ. ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಗೆ ಇಂದೇ ಕೊನೆಯ ದಿನ. ಕಡೆ ಕ್ಷಣದಲ್ಲಿ ಘಟಾನುಘಟಿ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಈ ಬಾರಿ ರಾಷ್ಟ್ರೀಯ ಪಕ್ಷಗಳು ಅಧಿಕಾರದ ಚುಕ್ಕಾಣಿ ಹಿಡಿಯುವ ನಿಟ್ಟಿನಲ್ಲಿ ನಾನಾ ಕಸರತ್ತುಗಳನ್ನು ಮಾಡುತ್ತಿದ್ದು, ಬಿಜೆಪಿ ಹಾಗೂ ಕಾಂಗ್ರೆಸ್ನಿಂದ ಎಲ್ಲ 60 ವಾರ್ಡ್ಗಳಿಂದ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಈ ನಡುವೆ ಇತರ ಪಕ್ಷಗಳು ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತಿದೆ. ಈ ನಡುವೆ ನಾಮಪತ್ರ ಸಲ್ಲಿಕೆಗೆ ಇಂದೇ ಕಡೆಯ ದಿನವಾಗಿದ್ದು ಘಟಾನುಘಟಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಪಟ್ಟಿಯನ್ನು ಬುಧವಾರ ರಾತ್ರಿ ಬಿಡುಗಡೆಗೊಳಿಸಿರುವುದರಿಂದ ಕಾಂಗ್ರೆಸ್ ಅಭ್ಯರ್ಥಿಗಳು ಬಿರುಸಿನಿಂದ ನಾಮಪತ್ರಗಳನ್ನು ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಿದರು. ಈ ಪೈಕಿ 3ನೇ ಬಾರಿಗೆ ಕದ್ರಿ ದಕ್ಷಿಣ ವಾರ್ಡ್ನಿಂದ ಸ್ಪರ್ಧೆ ಮಾಡುತ್ತಿರುವ ಡಿಕೆ ಅಶೋಕ್ ಈ ಬಾರಿ ಕೂಡ ಗೆಲುವು ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕದ್ರಿ ದಕ್ಷಿಣ ವಾರ್ಡ್ನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿರುವುದರಿಂದ ಮತ್ತೊಮ್ಮೆ ನನ್ನ ಆಯ್ಕೆ ಮಾಡಲಿದ್ದಾರೆ ಅಂತಾರೆ ಡಿಕೆ ಅಶೋಕ್. ದಕ್ಷಿಣ ವಾರ್ಡ್ನಲ್ಲಿ ಅಲ್ಪ ಸ್ವಲ್ಪ ಬಾಕಿ ಇರುವಂತಹ ಮತ್ತು ಕೆಲವು ಜಟಿಲವಾದಂತಹ ಕಾಮಗಾರಿಗಳು ಒಳಚಂಡದೆಲ್ಲ ನ್ಯೂನತೆಗಳಿವೆ. ಅವುಗಳಿಗೆ ಈಗಾಗಲೇ ಅನುಮೋದನೆ ಸಿಕ್ಕಿದೆ. ಅವುಗಳು ಸುಗಮವಾಗಿ ನನ್ನ ಅವಧಿಯಲ್ಲಿ ಆಗಲಿ ಅನ್ನೋದಕ್ಕೆ ಮತದಾರರಲ್ಲಿ ನಾನು ಈ ಬಾರಿ ಈ ಮಾಧ್ಯಮದ ಮುಖೇನ ಮಂಗಳೂರು ಮಹಾನಗರ ಪಾಲಿಕೆಯ 33ನೇ ಕದ್ರಿ ದಕ್ಷಿಣ ವಾರ್ಡ್ ಅಭ್ಯರ್ಥಿಯಾದ ಶಿವಕುಮಾರ್ ಡಿಕೆ ನಾನು ಮತಯಾಚಿಸ್ತಾ ಇದ್ದೇನೆ. ನನ್ನ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಇನ್ನು ಬಿಜೆಪಿ ಕೂಡ 60 ವಾರ್ಡ್ಗಳಿಗೆ ಸಮರ್ಥ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದೆ. ಯುವ ನಾಯಕರೇ ಈ ಬಾರಿ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಇನ್ನು ಬಂಗ್ರಾ ಕೂಳೂರು ವಾರ್ಡ್ನಿಂದ ಕಿರಣ್ ಕುಮಾರ್ ಕೋಡಿಕಲ್ ಸ್ಪರ್ಧಿಸುವ ಮೂಲಕ ಬೇರೆ ಪಕ್ಷಗಳಿಗೆ ತೀವ್ರ ಪೈಪೋಟಿ ನೀಡಲು ಸಜ್ಜಾಗಿದ್ದಾರೆ. ಮಾತ್ರವಲ್ಲ, ಬಿಜೆಪಿಗೆ ಮತ್ತೆ ಜನತೆ ಆಶೀರ್ವಾದ ಮಾಡಲಿದ್ದಾರೆ ಎಂದು ಕಿರಣ್ ಕುಮಾರ್ ಕೋಡಿಕಲ್ ವಿಶ್ವಾಸ ವ್ಯಕ್ತಪಡಿಸಿದರು. ಕಾರ್ಪೊರೇಟರ್ ಆಗಿ ಚುನಾಯಿತ ನಂತರ ತುಂಬ ಕೆಲಸಗಳನ್ನು ಮಾಡುವಂಥ ಆಸೆಯನ್ನು ಇಟ್ಟುಕೊಂಡಿದ್ದೇನೆ. ಅದೇ ರೀತಿ ನಮ್ಮ ಮಾಜಿ ಕಾರ್ಪೊರೇಟರ್ ಆಗಿರುವಂಥ ನಮ್ಮ ಪಕ್ಷದ ಹರೀಶ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಅನೇಕ ಕೆಲಸಗಳನ್ನು ಮಾಡುವಂಥ ಆಸೆ, ನನ್ನದೇ ಆದ ಸ್ವಂತ ಒಂದು ಯೋಚನೆಗಳಿವೆ. ನನ್ನ ಕ್ಷೇತ್ರವನ್ನು, ನನ್ನ ವಾರ್ಡನ್ನು ಒಂದು ಮಾದರಿ ವಾರ್ಡನ್ನು ಆಗಿ ಮಾಡುವಂತಹ ಒಂದು ಆಸೆ ನನ್ನಲ್ಲಿದೆ. ತಾವೆಲ್ಲರೂ ನನ್ನ ಮತದಾರವನ್ನು ಆಶೀರ್ವಾದ ಮಾಡಬೇಕಂತ ತಮ್ಮನ್ನು ವಿನಂತಿಸ್ತೇನೆ. ಇನ್ನು ಪದವು ಸೆಂಟ್ರಲ್ ವಾರ್ಡ್ನಿಂದ ಬಿಜೆಪಿ ಅಭ್ಯರ್ಥಿ ಕಿಶೋರ್ ಕೊಟ್ಟಾರಿ ಸ್ಪರ್ಧೆ ಮಾಡುತ್ತಿದ್ದು, ಇವರು ಕೂಡ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. 500 ಜನ ಇದ್ದು ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇದೆ ವಾರ್ಡಿನ. ಹಾಗಾಗಿ ಈ ಮುಂದಿನ ನಾಲ್ಕು ಚುನಾವಣೆಯಲ್ಲಿ ನನ್ನನ್ನು ಈ ವಾರ್ಡಿನ ಎಲ್ಲರೂ ಸೇರಿ ನನ್ನನ್ನು ಬಿಜೆಪಿ ಅಭ್ಯರ್ಥಿಯನ್ನು ಸೇರಿ ಗೆಲ್ಲಿಸುತ್ತಾರೆಂಬ ನನಗೆ ಸಂಪೂರ್ಣ ನಂಬಿಕೆ ಇದೆ. ಆದ್ದರಿಂದ ನಾವೆಲ್ಲರೂ ನನಗೆ ಈ ಪ್ರೋತ್ಸಾಹ ಕೊಡಬೇಕಾಗಿ ವಿನಂತಿಸುತ್ತೇವೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಜೆಡಿಎಸ್ ಪಕ್ಷ ಕೂಡ ಸ್ಪರ್ಧೆ ಮಾಡುತ್ತಿದೆ. ಅದರಲ್ಲೂ ಕುದ್ರೋಳಿ ಕ್ಷೇತ್ರದಲ್ಲಿ ಹಲವು ಬಾರಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿಕೊಂಡು ಬರ್ತಿದ್ದಾರೆ. ಈ ಬಾರಿ ಅಬ್ದುಲ್ ಅಜೀಜ್ ಜೆಡಿಎಸ್ ಪಕ್ಷದಿಂದ ಕುದ್ರೋಳಿ ವಾರ್ಡ್ನಿಂದ ಸ್ಪರ್ಧಾ ಕಣದಲ್ಲಿದ್ದು ನಾಮಪತ್ರ ಸಲ್ಲಿಸಿದರು. ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದೇನೆ. ಜನರ ಆಶೀರ್ವಾದ ಇದ್ದಿದ್ದರಿಂದ 3ನೇ ಸಲಕ್ಕೆ ನಾನು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ನಾನು ಬಂದಿರುತ್ತೇನೆ. ಖಂಡಿತವಾಗಿಯೂ ನನ್ನ ವಾರ್ಡಿನಲ್ಲಿ ನಾನು ಜಯ ಗಳಿಸ್ತೇನೆ ಅಂತೇಳಿ ನಂಬಿಕೆ ನನಗಿದೆ. ಪಾಲಿಕೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈ ಬಾರಿ 50% ಮಹಿಳಾ ಮೀಸಲಾತಿ ಇರುವುದರಿಂದ ಅಧಿಕ ಮಂದಿ ಮಹಿಳಾ ಅಭ್ಯರ್ಥಿಗಳೇ ಕಣದಲ್ಲಿದ್ದಾರೆ. ಅದರಲ್ಲೂ ಹೊಸ ಮುಖಗಳೇ ಸ್ಪರ್ಧೆ ಮಾಡಿರುವುದರಿಂದ ಮತದಾರರು ಯಾವ ರೀತಿಯಲ್ಲಿ ಆಶೀರ್ವಾದ ಮಾಡಲಿದ್ದಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.